ದೈವ ದೇವರ ನಾಡು ನಮ್ಮ ಈ ತುಳುನಾಡಿನಲ್ಲಿ ಅದೆಷ್ಟೋ ಮಂದಿ ಪ್ರತಿಭಾನ್ವಿತರಿದ್ದು ತಮ್ಮ ಕಲೆಯ ಮೂಲಕ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಹೊಂದಿದ್ದಾರೆ. ಕೆಲವರು ಇಲ್ಲೇ ಕಲಾಕೃತಿಗಳನ್ನು ರಚಿಸಿ ಹೊರ ದೇಶಕ್ಕೆ ಅನ್ಯ ರಾಜ್ಯಕ್ಕೆ ಕಳುಹಿಸಿ ತಮ್ಮ ಪ್ರತಿಭೆಯ ಅನಾವರಣಗೊಳಿಸ್ತಾ ಇದ್ದಾರೆ. ಉಳ್ಳಾಲದಲ್ಲಿರುವ ಕಲಾವಿದರ ಕುಟುಂಬವೊಂದು ವಿಶಾಖಪಟ್ಟಣದ ಏರ್ಪೋರ್ಟಿಗೆ ಬೃಹದಾಕಾರದ ಕಾಷ್ಠಶಿಲ್ಪದ ದುರ್ಗೆಯ ಕಲಾಕೃತಿಯೊಂದನ್ನು ಸಜ್ಜುಗೊಳಿಸಿದ್ದಾರೆ. ಕರಾವಳಿಯಲ್ಲಿ ತಯಾರಾಗಿದೆ ಬೃಹದಾಕಾರದ ದುರ್ಗೆಯ ಕಾಷ್ಠಶಿಲ್ಪ ಕಲಾಕೃತಿ. ವಿಶಾಖಪಟ್ಟಣದ ಏರ್ಪೋರ್ಟಿನಲ್ಲಿ ಸ್ಥಾಪನೆಯಾಗಲಿರುವ ದುರ್ಗೆ ಮೂರ್ತಿ ಉಳ್ಳಾಲದ ಶಿಲ್ಪ ವುಡ್ ವರ್ಕ್ ಶಾಪ್ ಕಲಾವಿದ ಸಹೋದರರಿಂದ ನಿರ್ಮಾಣ. ಹೀಗೆ ಬೃಹದಾಕಾರದ ಕಲಾಕೃತಿಯೊಂದನ್ನ ಮರದಲ್ಲಿ ಕೆತ್ತುತ್ತಿರುವವರು ಪ್ರತಿಭಾನ್ವಿತ ಕಲಾವಿದರಾದ 5 ಮಂದಿ ಸಹೋದರರು. ಅಪರೂಪದ ಕಾಷ್ಠಶಿಲ್ಪದ ದುರ್ಗೆ ಕಲಾಕೃತಿಯನ್ನ ಬರೋಬ್ಬರಿ 2.5 ತಿಂಗಳಿನಿಂದ ಇವರು ರಚಿಸಿ ಪೂರ್ಣಗೊಳಿಸಿದ್ದಾರೆ. ಮಂಗಳೂರು ಉಳ್ಳಾಲದಲ್ಲಿ ಕಳೆದ ಹಲವು ವರ್ಷಗಳಿಂದ ಶಿಲ್ಪ ವುಡ್ ವರ್ಕ್ ಶಾಪ್ ಹೊಂದಿರುವ ಸಹೋದರರು ಇಲ್ಲಿ ಎಲ್ಲಾ ಬಗೆಯ ಕಲಾಕೃತಿಗಳನ್ನ ರಚಿಸಿ ಹೆಸರುವಾಸಿಯಾಗಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಬೆಂಗಳೂರು, ಮಡಿಕೇರಿ ಹೀಗೆ ವಿವಿಧೆಡೆ ಕಲಾಕೃತಿಗಳನ್ನ ರಚಿಸಿ ಕಳುಹಿಸಿಕೊಟ್ಟಿದ್ದಾರೆ. ಜೊತೆಗೆ ಚರ್ಚು, ಮಸೀದಿ, ದೈವ ದೇವಸ್ಥಾನದ ಮರದ ಕೆಲಸ ಕಲಾಕೃತಿಗಳನ್ನ ಮಾಡಿದ್ದಾರೆ. ಪಲ್ಲೆಂಕಿ, ದ್ವಾರ, ನಂದಿ, ಕೀರ್ತಿಮೊಗ್ಗ, ಬುದ್ಧ, ದೇವಿ ಮೂರ್ತಿ ಹೀಗೆ ಹಲವು ಸುಂದರ ಕಲಾಕೃತಿ ರಚಿಸಿದ್ದಾರೆ. ತಂದೆಯಿಂದ ಕಲಿತುಕೊಂಡು ಬಂದ ಕೆಲಸವನ್ನ ಸಹೋದರರು ಒಟ್ಟು ಸೇರಿ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಶಿಲ್ಪಿಗಳು. ದೂರದ ವಿಶಾಖಪಟ್ಟಣ ಫಸ್ಟ್ ಏರ್ಪೋರ್ಟ್ ಏರ್ಪೋರ್ಟ್ 5 ತಾರೀಕಿಗೆ ಮೋದಿ ಬರ್ತಾರೆ ಉದ್ಘಾಟನೆಗೆ. ಇದಕ್ಕೆ ಬೋರ್ಡ್ ಮತ್ತು ಆದವಡು ಬೋರ್ಡ್ದ 60 ಕಾರ್ವಿಂಗ್ದ ಬೋರ್ಡ್ ಪಾಲಿಶ್ ಬೊಕ್ಕನೆ ಕಲರ್ ಪೇಂಟ್ ಮೂರ್ತಿ ಕೂಡ ಐದು ಬಗ್ಗೆ ಹೆಂಗೆ ಮೂರು ಸಾಧಾರಣ 2-3 ತಿಂಗಳ ಬೇಲೆ ನೆತ್ತ 1 ತಿಂಗಳ ಹಾಕಲ ಬಾಕಿ ಆಡ್ರೆ ಪಕ್ಕ ಬತ್ತದು ಕೂಡ ಫಾಸ್ಟ್ ಆದ್ರೆ ಮೊನ್ನೆ 5-6 ಅಂತ ತಗೊಂಡು ಎಂಜಲೋಡು ಹೆಂಗೆ ಸಾಧಾರಣ 3 ಉಳ್ಳಾಲ ಪಲ್ಲಿದ ಉಳ್ಳಾಲ ಅನ್ನದ್ದು ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಬೆಂಗಳೂರು, ಮಡಿಕೇರಿ, ಪಲ್ಲಿದ ಬೊಕ್ಕ ಹೋಟೆಲ್ದ ಆಯ್ತು ಮುಂದೆ ಹೆಂಗೆ ತಂದಲ್ವ ದೇವಸ್ಥಾನದ ಪಲ್ಲೆಂಕಿ, ಕೀರ್ತಿಮೊಗ್ಗ ಆಯ್ತ ಡೋರು ಮಾಡ್ದ ಪೂರ ಮಂತಂದಲ್ಲ ಹೆಂಗೆ ಸಾಧಾರಣ 4 ಸರ್ವಿಸ್ ಅಂತ 8 ಅಡಿ ಉದ್ದ, 4 ಅಡಿ ಅಗಲ ಹಾಗೂ 15 ಇಂಚು ದಪ್ಪ ಹೊಂದಿರುವ ಈ ದುರ್ಗೆ ಮೂರ್ತಿಯನ್ನ ಕಂಡಾಗ ಕೈ ಎತ್ತಿ ಮುಗಿದರೂ ಅತಿಶಯೋಕ್ತಿ ಅಲ್ಲ. ಅಂತಹ ಅದ್ಭುತ ಮೂರ್ತಿ ರಚನೆಯನ್ನ ಕಲಾವಿದ ಸಹೋದರರು ಮಾಡಿದ್ದಾರೆ. ಕಳೆದ 30 ವರ್ಷಗಳಿಂದ ಶಿಲ್ಪ ವುಡ್ ವರ್ಕ್ಸ್ನ ಸುರೇಶ್ ಉಳ್ಳಾಲ್ ಸಹೋದರ ಕಾಂಚನ್ ಉಳ್ಳಾಲ್ ಸಹೋದರರು ಕಲಾಕೃತಿಗಳನ್ನ ರಚಿಸುತ್ತಿದ್ದಾರೆ. ಜೊತೆಗೆ ತಮಿಳುನಾಡಿನ ರಾಜನ್ ಸಹಿತ ಹಲವು ಶಿಲ್ಪಿಗಳು ಇವರ ಜೊತೆ ಕೈ ಜೋಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಬೃಹದಾಕಾರದ ದುರ್ಗೆ ಕಲಾಕೃತಿಯನ್ನ ಕಳುಹಿಸಿಕೊಟ್ಟಿದ್ದಾರೆ. ನಮ್ಮ ಕಡಪುಡಿನಂಚಿನ ಈ ದೇವಿನ ಮೂರ್ತಿದ ಮರ ಸಾಧಾರಣ ಆಯ್ತ ಪುದರ್ ವೈಟ್ ಟೀಕ್ ಬಂತು. ಇದು ಸಾಧಾರಣ ಒಂಜಿ ಈ ಮರತ ಪ್ರಾಯ ಎತ್ತವ ಪಂಡ ಒಂಜಿ ಸಾಧಾರಣ 25 ವರ್ಷ ಪ್ರಾಯ ಆತು ತೋರದ ಮರ. ಅಂಚನೆ ಇಂದಿನ ಕಟ್ ಮಲ್ತದ ಒಂಜಿ 3 ವರ್ಷ ಆದ ಏನು ಕಟ್ಟಿಂಗ್ ಮಲ್ತದ ವಿತ್ ಎಡ್ಡೆ ಡ್ರೈ ಆದವು ಅವು ನಮ್ಮ ಕೆತ್ತನೆಗೆ ಆವಡು ಬೊಕ್ಕ ಪಾಲಿಶಿಗೆ ಆವಡು ಪೂರ ಬೇಲೆಗೆಲ್ಲ ಎಡ್ಡೆ ಒಂಜಿ ಫಿನಿಶಿಂಗ್ ಬರ್ಕೊಂಡು ಆತು ನೆತ್ತ ಮರ ಅವು ಎಡ್ಡೆ ಡ್ರೈ ಆತು. ಅಂಚನೆ ಈ ಮೂರ್ತಿ ಕೆಲವು ಐಟಮ್ ಪೂರ ಕಡಪುಡುದ ಅಂಕಲು ಅವು ಎಲ್ಲಂಜಿ ವಿಶಾಖಪಟ್ಟಣ ಏರ್ಪೋರ್ಟು ಎಲ್ಲಂಜಿ ನಮ್ಮ ದೇಶದ ಗೌರವ ಪ್ರಧಾನಿಯಾಗಿ ಮುಂಚಿನ ನರೇಂದ್ರ ಮೋದಿ ಬತ್ತದವೇನು ಉದ್ಘಾಟನೆ ಮಲ್ಪೆರು. ಅಂಚನೆ ಎಂಕ್ಲಿಗೆ ಭಾರಿ ಖುಷಿ ಬಂಡ ಎಂಕ್ಲಿಗಿಂದು ಈತು ಮಲ್ಲ ಮೂರ್ತಿ ತಿಕ್ಕಿನ ಎಂಕ್ಲೆ ಫಸ್ಟ್ ಟೈಮ್ ಅವು ಎಂಕ್ಲ ಊರಿಗೆ ಒಂಜಿ ಖುಷಿ. ಅಂಚನೆ ಇತ್ತೆ ಎಂಕ್ಲು ಬೇಲೆ ಬಂದು ಸಾಧಾರಣ ಒಂಜಿ 30-35 ವರ್ಷ ಆಡಿ ಈ ಬೇಲೆ ಎಂಕ್ಲ ಅಣ್ಣನಕ್ಕಲು ಏನ ಪಪ್ಪನಕ್ಕಲು ಬರ ದುಂಬು ಹಿರಿಯಕ್ಕಲು ಅಕ್ಕಲೇ ಎಂಕ್ಲೆ ಬತ್ತಿ ನಂದಿ ಬೊಕ್ಕ ಕೀರ್ತಿಮೊಗ್ಗ ಅವಲ ಅವು ಫಸ್ಟ್ ಟೈಮ್ ಆತು ಮಲ್ಲ ಕೀರ್ತಿಮೊಗ್ಗ ಬರ್ಬನೆ ಮಲ್ದಿನೇ ಫಸ್ಟ್ ಟೈಮ್
ಸಾಧಾರಣ 4 ಫೀಟ್ ಅಗಲ 5 ಫೀಟ್ ಎತ್ತರ ಆತ್ ಮಲ್ಲ ಪ್ರೀತಿ ಮುಗ ಫಸ್ಟ್ ಟೈಮ್ ಇದು ಇಡೀ ಇನ್ನೆಡೆ ಫಸ್ಟ್ ಟೈಮ್ ಪನೋಲಿ ಎಂಕಲು ತೆರಿನ ಮಟ್ಟಲ್ಲಿ 5 ಪಕ್ಕ ಒಂಜಿ ನಂದಿದ ಮನೆ 5 ಪಕ್ಕ ಒಂಜಿ ಬುದ್ಧನ ಒಂಜಿ ನಮ್ಮ ಜಾನಪದ ಶೈಲಿದು 5 ಪಕ್ಕ ದೇವಿನ ಮೂರ್ತಿ ಅಂಚನೆ ಬೇತೆ ಮೂರ್ತಿಲ್ಲ ಮಲ್ತಿಪ್ಪಲ್ಲಿ. ಕಲಾಕೃತಿ ಕೆಲಸ ಪೂರ್ಣಗೊಂಡಿದ್ದು ಫೈನಲ್ ಟಚ್ ನೀಡಿ ಇದನ್ನ ಜಾಗರೂಕವಾಗಿ ಕಳುಹಿಸಿಕೊಡಲಾಗಿದೆ. ಇನ್ನೂ ಒಂದು ವಿಶೇಷ ಅಂದ್ರೆ ಈ ಬೃಹದಾಕಾರದ ಮೂರ್ತಿಯನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶಾಖಪಟ್ಟಣ ಏರ್ಪೋರ್ಟಿನಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದಕ್ಕಿಂತ ದೊಡ್ಡ ಹೆಮ್ಮೆ ಇನ್ನೇನಿದೆ? ಈ ಕಲಾಕೃತಿಯನ್ನ ರಚಿಸುವಲ್ಲಿ ಮುಂದಾದ ಕಲಾವಿದರಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಇವರಿಂದ ಇನ್ನಷ್ಟು ಅದ್ಭುತ ಕೃತಿಗಳು ಮೂಡಿಬರುವಂತಾಗಲಿ. ಜಯಂತ್ ಉಳ್ಳಾಲ್, ನಮ್ಮ ಕುಡ್ಲ 24/7 ಮಂಗಳೂರು.